ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ನಮ್ಮ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಸರೋಜ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಲ್ಲ. ಓಕೆ, ಏನು ಸ್ಪೆಷಲ್ ಇವತ್ತು ನಾನು ಪೊಟ್ಯಾಟೊ ನೀರುಳ್ಳಿ ಒಂದು ಚಟ್ನಿ ಮಾಡ್ತೀನಿ. ಪೊಟ್ಯಾಟೊ ನೀರುಳ್ಳಿ ಚಟ್ನಿಯಾ? ಪೊಟ್ಯಾಟೊಯಿಂದ ಚಟ್ನಿ ಹಾಕಿ ಚಟ್ನಿ ಮಾಡ್ತಾ ಇದ್ದೀರಾ? ಚಟ್ನಿ ಪೊಟ್ಯಾಟೊ ಬಾಯ್ಲ್ ಮಾಡಿ ಅದು ನೀರುಳ್ಳಿ ಒಂದು ಚಟ್ನಿ. ಮತ್ತೆ ನಮ್ಮ ಊರದ್ದು ಸ್ಟೈಲಲ್ಲಿ ಚಪಾತಿ ಮೀನ್ಸ್ ಫುಲ್ಕಾ ಚಪಾತಿ. ಹಾಂ, ಯಾವುದು? ಫುಲ್ಕಾ ಚಪಾತಿ. ಫುಲ್ಕಾ ಚಪಾತಿ. ಓಕೆ, ಅದು ಒಂದು ಒಡಿಶಾ ಸ್ಪೆಷಲ್ ಫುಲ್ಕಾ ಚಪಾತಿ, ಇನ್ನೊಂದು ಪೊಟ್ಯಾಟೊ ಚಟ್ನಿ. ಅದು ನೀರುಳ್ಳಿ ಪೊಟ್ಯಾಟೊ ಚಪಾತಿ. ಓಕೆ, ಆ ಎರಡು ಮಾಡಲಿಕ್ಕೆ ಅಡುಗೆ ಹೋಗುವ. ಓಕೆ, ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದೈತಲ್ಲ. ಈಗ ಫಸ್ಟಿಗೆ ಇದು ನೀರುಳ್ಳಿ ಪೊಟ್ಯಾಟೊ ಚಟ್ನಿ ಮಾಡ್ತಾ ಇದ್ದೀರಲ್ಲ, ಪೊಟ್ಯಾಟೊ ಚಟ್ನಿ. ಅದಕ್ಕೆ ಮಸಾಲ ಸ್ವಲ್ಪ ಫ್ರೈ ಮಾಡಲಿಕ್ಕುಂಟಾ? ಓಕೆ, ಅಂದರೆ ಈಗ ಏನು ಕೊತ್ತಂಬರಿ ಇದನ್ನೆಲ್ಲ ಹುರ್ಕೊಂಡು ಆಮೇಲೆ ಚಟ್ನಿ ಮಾಡ್ಕೊಳ್ಳೋದಾ? ಓಕೆ, ಹಾಗಾದರೆ ಫಸ್ಟಿಗೆ ಬಣಲ್ಬೇಕಾ? ಓಕೆ, ಹಾಗೆ ಡ್ರೈ ಆಗಿ ಸ್ವಲ್ಪ ಡ್ರೈ ಇಲ್ಲ, ಸ್ವಲ್ಪ ಮಸಾಲ ಡ್ರೈ ಹಾಕಿ ಮಾಡಿ. ಓಕೆ, ಇದು ಕೊತ್ತಂಬರಿ. ಹಾಂ, ಸರಿ. ಸಾಧಾರಣ ಒಂದು ಸ್ಪೂನಷ್ಟು ಒಂದೇ ಸ್ಪೂನ್ ಕೊತ್ತಂಬರಿ, ಮತ್ತು ಒಂದು ಸ್ಪೂನ್ ಜೀರಿಗೆ. ಹಾಂ, ಓಕೆ. ಮತ್ತು ಇದು ಬೆಳ್ಳುಳ್ಳಿ ಮತ್ತು ಶುಂಠಿ. ಓಕೆ, ಶುಂಠಿ ಬೆಳ್ಳುಳ್ಳಿ ಎಲ್ಲ. ಓಕೆ, ಎಲ್ಲವನ್ನು ಒಟ್ಟಿಗೆ ಹಾಕಿದ್ರಾ? ಒಟ್ಟಿಗೆ ಎಲ್ಲ ಹಾಕಿ ಫ್ರೈ ಮಾಡಿ. ಜಾಸ್ತಿ ಏನು ಫ್ರೈ ಆಗಬೇಕು ಅಂತಿಲ್ಲ ಅಂತ, ಜಸ್ಟ್ ಒಂದು ಬೆಚ್ಚಾದ್ರೆ. ಮತ್ತು ಇದು ಚಿಲ್ಲಿ, ರೆಡ್ ಚಿಲ್ಲಿ. ಓಕೆ, ಎರಡು ಎಷ್ಟು ಈಗ ಫ್ರೈ ಮಾಡಿ. ಓಕೆ, ಅದು 2 ಮೆಣಸು ಸಾಕಾಗುತ್ತಾ ಖಾರಕ್ಕೆ? ಮತ್ತು ಚಿಲ್ಲಿ ಗ್ರೀನ್ ಚಿಲ್ಲಿ ಹಾಕಿ. ಅದಕ್ಕೆ ನಾನು 2 ಚಿಲ್ಲಿ ಹಾಕಿ. ಓಕೆ, ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ. ಹಾಂ, ಆಯಿಲ್ ಹಾಕಿದ್ದೀರಾ? ಓಕೆ, ಇದು 1 ಸ್ಪೂನ್. ಓಕೆ. ನೀವು ಖಾರಕ್ಕೆ 2 ಮೆಣಸನ್ನು ಕೂಡ ಯೂಸ್ ಮಾಡ್ಕೊಳ್ತೀರಾ? ಗ್ರೀನ್ ಚಿಲ್ಲಿ ಸಹ ಹಾಕ್ಲಿಕ್ಕೆ ಉಂಟಲ್ಲ, ಅದಕ್ಕೆ ನಾನು 2 ರೆಡ್ ಚಿಲ್ಲಿ ಹಾಕಿ. ಓಕೆ, ಇಷ್ಟು ಮಸಾಲಕ್ಕೆ ಈಗ ಗ್ರೈಂಡಿಂಗ್ ಮಾಡುವ. ಸಾಕಾಗುತ್ತಾ? ಸಾಕು. ಓಕೆ, ಸಾಕಲ್ಲ? ಇಷ್ಟನ್ನೀಗ ಈಗ ಸ್ವಲ್ಪ ಗ್ರೈಂಡಿಂಗ್ ಮಾಡಿ. ನೀರು ಹಾಕಬೇಕಾ? ನೀರು ಸ್ವಲ್ಪ ಹಾಕಬೇಕು. ಇದರಲ್ಲಿ ತೆಂಗಿನಕಾಯಿ ಎಂತ ಹಾಕಬೇಕಿಲ್ಲ. ಹಾಂ, ತೆಂಗಿನಕಾಯಿ ಏನು ಹಾಕ್ಲಿಕ್ಕಿಲ್ಲ. ಎಂತ ಹಾಕಲಿಕ್ಕಿಲ್ಲ. ಓಕೆ, ಹಾಂ, ಇದು ಫುಲ್ಲು ಡ್ರೈ ಆಗಿ ಆ ಥರನೇ ಡ್ರೈ ಆಗಿ ಇದು ಮತ್ತೆ ಸ್ವಲ್ಪ ನೀರು ಹಾಕಬೇಕು ಪೊಟ್ಯಾಟೊ. ಹಾಂ, ಓಕೆ, ಸರಿ. ಈಗ ಇದನ್ನು ಮಿಕ್ಸ್ ಮಾಡಿ ಕೊಡಬೇಕಲ್ಲ? ಹಾಂ, ಮಸಾಲ ಕರೆಕ್ಟ್. ಚಟ್ನಿ ತನ ಆಯ್ತಲ್ಲ? ಈಗ ಇದು ಪೊಟ್ಯಾಟೊ ಉಂಟಲ್ಲ? ಹಾಂ, ಹೌದು. ಪೊಟ್ಯಾಟೊ ಇದರಲ್ಲಿ ಒಂದು ಬೇಯಿಸಿದ ಪೊಟ್ಯಾಟೊ ಅಲ್ಲ? ಬೇಯಿಸಿ ಬಾಯ್ಲ್ ಮಾಡಿ ತಂದಿದ್ದು. ಚಟ್ನಿಗೆ ಅಂತ ಆಗುವಾಗ ಸ್ವಲ್ಪ ಜಾಸ್ತಿ ಪೊಟ್ಯಾಟೊ ತಗೊಂಡಿದ್ದೀರಾ? 1 ಸ್ಪೂನ್. ಅದಕ್ಕೆ ಸ್ವಲ್ಪ ಉಪ್ಪು. ಹಾಂ, ಓಕೆ. ಮತ್ತು ಇದು ನೀರುಳ್ಳಿ ಎಲ್ಲ ಹಸಿ ಹಾಗೆ ಇರುತ್ತಾ? ಹಾಂ, ಹಾಗೆ ಹಾಂ. ಗ್ರೀನ್ ಚಿಲ್ಲಿ. ಓಕೆ, ಈಗ ಅದನ್ನು ವಾಪಸ್ಸು ಬೇಯಿಸ್ಲಿಕ್ಕೆ ಉಂಟಾ ಹೇಗೆ? ಇಲ್ಲ, ಹೀಗೆ ಡ್ರೈ ಆಗಿ. ಹೀಗೆ ಡ್ರೈ ಆಗಿ. ಮತ್ತು ಇದು ಹುಳಿದು. ಹಾಂ, ಹುಳಿಯ ನೀರಲ್ಲ? ಅದೆಲ್ಲ ಹಾಕು. ಅದಕ್ಕೆ ಸ್ವಲ್ಪ ಮೆಲ್ಟ್ ಮಾಡಬೇಕು, ಇಲ್ಲ ಕೈಯಲ್ಲಿ ಸಹ ಮಾಡಬೇಕು. ಕೈಯಲ್ಲಿ ಕೂಡ ಮಾಡ್ಬೋದಲ್ಲ? ಓಕೆ, ಪೊಟ್ಯಾಟೊ ಅಂತೂ ಕರೆಕ್ಟ್ ಬೇಯಬೇಕಲ್ಲ? ಈ ಥರ ಚಟ್ನಿ ಮಾಡಬೇಕು. ಕರೆಕ್ಟ್ ಚಟ್ನಿ. ಹೌದು. 2 ಚಿಲ್ಲಿ ಅದರಲ್ಲಿ ಹಾಕಿದ್ದು, ಅದಕ್ಕೆ ಇದರಲ್ಲಿ 2 ಚಿಲ್ಲಿ. ಹಾಂ, 2 ಸಾಕಾಗುತ್ತೆ. ಹೌದು. ಇದು ಇದು ಮಸಾಲ ಉಂಟಲ್ಲ? ಹಾಂ, ಈಗ ಮಸಾಲೆ ಆ್ಯಡ್ ಮಾಡ್ತಿದ್ದೀರಲ್ಲ? ಮಸಾಲ ಇದು ಒಟ್ಟಿಗೆ ಹೀಗೆ ಹಾಕು. ಇದರಲ್ಲಿ ಸ್ವಲ್ಪ ನೀರು ಬೇಕಾ? ಸ್ವಲ್ಪ ಹೀಗೆ ಮೆಲ್ಟ್ ಬೇಕು ಸ್ವಲ್ಪ. ತುಂಬ ಮೆಲ್ಟ್ ಮಾಡಲಿಕ್ಕಿಲ್ಲ, ಅಷ್ಟು ಸಾಕು. ಅದು ಇದರಲ್ಲಿ ಸ್ವಲ್ಪ ನೀರು ಹಾಕಬೇಕಲ್ಲ? ಸ್ವಲ್ಪ. ಈಗ ಸ್ಪೂನ್ ಹೇಗೆ ಹಾಕುವ. ಇದೆಲ್ಲ ಯಾವುದು ಗಂಜಿ ಊಟ ಈ ಥರಕ್ಕೆ? ಗಂಜಿ ಊಟ, ಚಪಾತಿ ಮತ್ತು ಪರೋಟ. ಚಪಾತಿಗೆ ಯೂಸ್ ಆಗುತ್ತಾ? ಹಾಂ, ಚಪಾತಿಗೆ ಆಗ್ತದೆ. ಹಾಂ, ಓಕೆ, ಟೇಸ್ಟ್ ಆಗ್ತದೆ. ಹಾಂ. ನಾವು ಮತ್ತು ಇದು ಪೊಟ್ಯಾಟೊ ಮಾತ್ರ ಬೇಯಿಸಿದ್ದಲ್ಲ? ಹಾಂ, ಪೊಟ್ಯಾಟೊ ಖಾಲಿ. ಬಾಕಿ ಎಲ್ಲ ರಾ ಆಗಿರುಂಟು ಮಸಾಲೆ ಮತ್ತು ಪೊಟ್ಯಾಟೊ. ಸ್ವಲ್ಪ ನೀರು ಬೇಕು. ನೀರು ಬೇಕಾ? ಅದು ಮಸಾಲಾಗೆ ಅದು ನೀರು ಅದಕ್ಕೆ ಹಾಕಿ ಮಾಡ. ನೀವು ಸ್ವಲ್ಪ ಕೂಡ ಬಿಡೋದು ಬೇಡ ಅಂತಿಲ್ಲ? ಓಕೆ, ವೇಸ್ಟ್ ಮಾಡಲಿಕ್ಕಿಲ್ಲ. ವೇಸ್ಟ್ ಮಾಡಲಿಕ್ಕೆ ಇಲ್ಲವೇ ಇಲ್ಲಲ್ಲ?
ಇದರಲ್ಲಿ ತುಂಬ ಆಯಿಲ್ ಏನು ಹಾಕ್ಲಿಕ್ಕಿಲ್ಲ. ಆಯಿಲ್ ಇಲ್ಲ, ಹೌದು. ಲಾಸ್ಟ್ ನೀವು ಮಸ್ಟರ್ಡ್ ಆಯಿಲ್ ಉಂಟು ಅಥವಾ ಸ್ವಲ್ಪ ಮೇಲೆ ಹಾಕಬೇಕು ಬಾಯ್ಲ್ ಫ್ರೈ ಮಾಡಲಿಕ್ಕೆ ಹಾಗೆ ಅಂತ ಸರಿ. ಬೇಕಿದ್ರೆ ಒಗ್ಗರಣೆ ಟೈಪ್ ಕೂಡ ಹಾಕೊಳ್ಬೋದು. ಒಗ್ಗರಣೆ ಟೈಪ್ ಹಾಕಬೇಕು. ಓಕೆ, ಅದಕ್ಕೆ ಅಷ್ಟು ಆಯಿತು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಾನು ಹಾಕ್ತೀನಿ ಮೇಲ್ಗಡೆಯಿಂದಲ್ಲ ಟೇಸ್ಟಿಗೆ. ಓಕೆ, ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದು ಅಂತ ರೆಡಿ ಆಯಿತು. ಏನು ಇದರಲ್ಲಿಲ್ಲ, ಇದು ಬೇಗ ಆಗ್ತದೆ ನೋಡಿ. ಮತ್ತು ಪೊಟ್ಯಾಟೊ ಬೇಯಿಸಿದೆ, ಸ್ವಲ್ಪ ಪೊಟ್ಯಾಟೊ ಸ್ವಲ್ಪ ಬಾಯ್ಲ್ ಮಾಡಿ ಮಾಡಬೇಕು. ಯಾಕೆ ಚಟ್ಪಟ್ ಇದು ಮಾಡಲಿಕ್ಕೆ ಇದರಲ್ಲಿ ಏನು ಇಂಗ್ರೀಡಿಯೆಂಟ್ ಅಷ್ಟು ತುಂಬ ಇಲ್ಲ. ಇದು ಆಯಿತು, ಎಷ್ಟು ರೆಡಿ ಅಲ್ಲ? ರೆಡಿ ಆಯಿತು. ಇನ್ನು ಸರ್ವ್ ಮಾಡ್ಕೊಳ್ಳೋದಾ? ಓಕೆ, ಈಗ ಸರ್ವ್ ಮಾಡೋದಲ್ಲ. ಇದು ನಮ್ಮದು ಪೊಟ್ಯಾಟೊ ಈರುಳ್ಳಿ ಚಟ್ನಿ ತಯಾರು. ರೆಡಿ ಅಲ್ಲ? ರೆಡಿ. ಪೊಟ್ಯಾಟೊ ಈರುಳ್ಳಿ ಚಟ್ನಿ. ಈ ಪೊಟ್ಯಾಟೊ ಜೊತೆ ಈರುಳ್ಳಿ ಸೇರಬೇಕಲ್ಲ. ಪೊಟ್ಯಾಟೊಯನ್ನು ಬೇಯಿಸಿದ್ರೆ ಈರುಳ್ಳಿಯನ್ನು ರಾ ಆಗಿ ಹಾಕಿದ್ರಲ್ಲ. ಓಕೆ, ಟೇಸ್ಟ್ ಒಂದು ಗಮ್ಮತ್ತು ಇರ್ಬೋದು. ನಾರ್ಮಲಾಗಿ ನಾವು ಈಗ ಏನು ಚಟ್ನಿ ಅಂತ ಬಾಕಿದ್ದೆಲ್ಲ ಚಟ್ನಿ ಎಲ್ಲ ತಿಂದಿರ್ತೇವೆ. ಪೊಟ್ಯಾಟೊದು ಸ್ವಲ್ಪ ರೇರ್ ಅಲ್ಲ, ಕಡಿಮೆ ಅಲ್ಲ. ಬಾಜಿ ಅದೆಲ್ಲ ತಿಂತೇವೆ, ಬಟ್ ಇಲ್ಲಿ ಚಟ್ನಿ ಮಾಡಿ ಹೊಡಿಬೇಕಲ್ಲ. ಓಕೆ, ಟೇಸ್ಟ್ ನೋಡೋಲ್ಲಾಗಿದ್ರೆ ಈಗ. ಓಕೆ, ಸರೋಜ ಮ್ಯಾಮ್ ಸಾಕಾಗಿರುವಂತಹ ಪೊಟ್ಯಾಟೊ ಈರುಳ್ಳಿಯ ಚಟ್ನಿ ಅಂತೂ ರೆಡಿ ಮಾಡಿ ಕೊಡ್ತಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೋಬಾರಿ. ಪೊಟ್ಯಾಟೊ ಆನಿಯನ್ ಚಟ್ನಿ ತಯಾರಿಸುವ ವಿಧಾನ. ಮೊದಲಿಗೆ 1 ಚಮಚ ಧನಿಯಾ ಬೀಜಕ್ಕೆ 1 ಚಮಚದಷ್ಟು ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, 3 ರಿಂದ 4 ಒಣಮೆಣಸನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರಿಯಿರಿ. ನಂತರ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಬೇಯಿಸಿದ ಆಲೂಗಡ್ಡೆಗೆ ರುಚಿಗೆ ಅನುಸಾರವಾಗಿ ಉಪ್ಪು, ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಹುಣಸೆ ರಸ 2 ರಿಂದ 3 ಚಮಚ ಹಾಕಿ ಚೆನ್ನಾಗಿ ಕಿವುಚಿಕೊಳ್ಳಿ. ಬಳಿಕ ರುಬ್ಬಿದ ಮಸಾಲೆ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಪೊಟ್ಯಾಟೊ ಆನಿಯನ್ ಚಟ್ನಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.